ಕೇಂದ್ರ ಸರ್ಕಾರ 59 ಚೀನಾ ಆಪ್ ಬ್ಯಾನ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಯುಟಿ ಖಾದರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರು ಈ ಬಗ್ಗೆ ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಚೀನಾ ಆಪ್ ಬಂದ್ ಮಾಡಿದ್ದು ಯಾಕೆ? ಭಾರತಕ್ಕೆ ಚೀನಾ ಆಪ್ ಬ್ಯಾನ್ನಿಂದ ಲಾಭವಿಲ್ಲ. ಆ ಆಪ್ನಿಂದ ಯಾವುದೇ ನಷ್ಟವೂ ಇಲ್ಲ. ಪಿಎಂ ಕೇರ್ ಫಂಡ್ಗೆ ಟಿಕ್ಟಾಕ್ನಿಂದ 30 ಕೋಟಿ ರೂಪಾಯಿ ಬಂದಿದೆ. ಸರ್ಕಾರಕ್ಕೆ ಅವರ ಹಣವನ್ನ ತೆಗೆದುಕೊಳ್ಳೋಕೆ ನಾಚಿಕೆಯಾಗೋದಿಲ್ವಾ? ಆ ಹಣವನ್ನ ಸರ್ಕಾರ ವಾಪಸ್ ಕೊಡಲಿ ಅಂತ ಹೇಳಿದ್ರು. ಇನ್ನು ಚೀನಾ ಆಪ್ ಕಂಪನಿಯಲ್ಲಿ ಭಾರತೀಯರು ಉದ್ಯೋಗದಲ್ಲಿದ್ರು. ಈಗ ಅವರು ಕೆಲಸವನ್ನ ಕಳೆದುಕೊಂಡಿದ್ದಾರೆ. ಆಪ್ ಮೂಲಕ ಭಾರತೀಯರು ಆದಾಯವನ್ನ ಪಡಿತಾ ಇದ್ರು. ಪ್ರಚಾರಕ್ಕೋಸ್ಕರ ಸರ್ಕಾರ ಚೀನಾ ಆಪ್ ಬ್ಯಾನ್ ಮಾಡಿದೆ. ಈ ನಿರ್ಧಾರದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಘನತೆ ಕುಂದಿದೆ. ಚೀನಾದವರು ಭಾರತದ ಈ ನಿರ್ಧಾರಕ್ಕೆ ನಗುವ ಪರಿಸ್ಥಿತಿ ಬಂದಿದೆ ಅಂತ ಮಂಗಳೂರಿನಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಚೈನಾ ದೇಶದ ಆಪ್ ಅನ್ನು ಬಂದ್ ಮಾಡಿ ಚೈನಾ ದೇಶಕ್ಕೆ ಯಾವುದೇ ನಷ್ಟ ಇಲ್ಲ, ಭಾರತ ದೇಶಕ್ಕೆ ಯಾವುದೇ ಲಾಭವೂ ಇಲ್ಲ. ಎಂಥ ಲಾಜಿಕ್ ಇವರು, ಎಂತ ಕೂತ್ಕೊಂಡು ಏನು ಮಾಡ್ತಾರೆ? ಏನು ಇದರಲ್ಲಿ ಚೈನಾ ದೇಶಕ್ಕೆ ಏನು ಲಾಭ ಇದೆ? ಅದರಲ್ಲಿ ಏನು ನಷ್ಟ ಇದೆ? ಚೈನಾ ದೇಶದ ಒಬ್ಬ ವ್ಯಾಪಾರಸ್ಥ ಬಿಸ್ನೆಸ್ಮೆನ್ ಯಾರು ಈ ಇಂಡಸ್ಟ್ರಿಯನ್ನು ಮಾಡಿದ್ದಾನೆ, ಅವನ ಲಾಭದಲ್ಲಿ ಸ್ವಲ್ಪ ನಷ್ಟ ಆಗಬೇಕು ಹೊರತು ಅವನಿಗೆ ಬೇರೆ ದೇಶಗಳಲ್ಲಿದೆ. ಅವನ ಲಾಭದಲ್ಲಿ ಒಬ್ಬನಿಗೆ, ಚೈನಾ ದೇಶದ ಒಬ್ಬ ಬಿಸ್ನೆಸ್ಮನಿಗೆ ಅವನ ಲಾಭದಲ್ಲಿ ಸ್ವಲ್ಪ ಕಡಿಮೆ ಆಗಬೇಕು ಹೊರತು ದೇಶಕ್ಕೆ ಏನು ನಷ್ಟ ಆಗಿದೆ? ಏನು ಮಾಡಿದ್ದೇವೆ? ಅವ್ರನ್ನ ಎದುರಿಸಲಿಕ್ಕೆ ಅವರು ಹದ್ದು ಬಸ್ಸಲ್ಲಿ ನಾವೇನು ಮಾಡಿದ್ದೇವೆ? ಇವತ್ತು ಟಿಕ್ ಟಾಕ್ ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾರೆ. PM ಕೇರ್ ಫಂಡಿಗೆ ಟಿಕ್ ಟಾಕ್ನವರು ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇದನ್ನು ಯಾಕೆ ರಿಟರ್ನ್ ಕೊಡೋದಿಲ್ಲ ಅವರಿಗೆ? ನಿಮ್ಮ ದುಡ್ಡು ಬೇಡ ಅಂತೇಳಿ. ನನಗೆ ಮಾಹಿತಿದ್ದ ಪ್ರಕಾರ ಸುಮಾರು 30 ಕೋಟಿ ರೂಪಾಯಿ ಇವತ್ತು ಟಿಕ್ ಟಾಕ್ನವರು ಇವತ್ತು ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡಿಗೆ ಕೊಟ್ಟಿದ್ದಾರೆ. ಯಾಕೆ ದುಡ್ಡನ್ನು ಇಟ್ಕೊಂಡಿದ್ದಾರೆ? ನಾಚಿಕೆ ಆಗೋದಿಲ್ವಾ? ಸುಮಾರು 80ರಿಂದ 90 ಕೋಟಿ ರೂಪಾಯಿ ಚೈನಾದ ವಿವಿಧ ಕಂಪನಿಗಳಿಂದ ಪ್ರೈಮರಿ ಕೇರ್ ಫಂಡ್ಗೆ ಬಂದಿದೆ ಅಂತ ಮಾಹಿತಿ. ಅದಕ್ಕಿಂತ ಜಾಸ್ತಿ ಬಂದೇ ಹೇಳ್ತಾರೆ. ಅದನ್ನು ಅದು ದೇಶದ ಜನತೆಗೆ ಹೇಳಿ, ನಮಗೆ ಎಷ್ಟು ಕೊಟ್ಟಿದ್ದಾರೆ, ಅದು ನಮಗೆ ದುಡ್ಡು ಬೇಡದ ರಿಟರ್ನ್ ಕಳಿಸಲಿ. ನಾವು ಟಿಕ್ ಟಾಕ್ ಬಂದ್ ಮಾಡಿದ್ದೇವೆ, ಹಲೋ ಆ್ಯಪ್ ಬಂದ್ ಮಾಡಿದರೆ ಯಾರಿಗೆ ನಷ್ಟ? ಇದರಿಂದ ಆ ಕಂಪನಿಗಳಲ್ಲಿ ಭಾರತ ದೇಶದ ತುಂಬ ಯುವಕರು, ಭಾಳಷ್ಟು ಸಾವಿರಾರು ಯುವಕರು ಕೆಲಸಕ್ಕಿದ್ದರು. ಅವ್ರ ಕೆಲಸವನ್ನು ಕಳ್ಕೊಂಡ್ರು. ಇನ್ನು ಪ್ರಿಯಾಂಕಾ ಗಾಂಧಿಗೆ ಸರ್ಕಾರದ ಬಂಗಲೆ ವಾಪಸ್ ವಿಚಾರವಾಗಿ ಮಾತನಾಡಿದ ಖಾದರ್, ಯುಪಿಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಹವಾ ಇದೆ. ಇದರಿಂದಾಗಿ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಅವರ ತಂದೆ, ಅಜ್ಜಿಯನ್ನ ಭಯೋತ್ಪಾದಕರು ಕೊಂದಿದ್ದಾರೆ. ಹಾಗಾಗಿ ಪ್ರಿಯಾಂಕಾ ಗಾಂಧಿಗೂ ರಕ್ಷಣೆ ನೀಡಲಾಗಿದೆ. ದೆಹಲಿಯಲ್ಲಿ ತುಂಬಾ ಮಂದಿ ಸರ್ಕಾರಿ ಬಂಗಲೆಯಲ್ಲಿ ಇದ್ದಾರೆ. ಅವರ ಹೆಸರನ್ನ ಸರ್ಕಾರ ಬಹಿರಂಗಪಡಿಸಲಿ. ದ್ವೇಷದ ರಾಜಕಾರಣವನ್ನ ಜನರು ಸಹಿಸುವುದಿಲ್ಲ ಅಂತ ಖಾದರ್ ಹೇಳಿದರು. ಪ್ರಿಯಾಂಕಾ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟದ್ದು ದ್ವೇಷದ ರಾಜಕಾರಣ ಅಲ್ಲದೇನು? ಯುಪಿಯಲ್ಲಿ ಅವರು ಇವತ್ತು ಆ ಜನ ಆಕರ್ಷಣೆ ಪಡಿತಿದ್ದಾರೆ, ಅಲ್ಲಿ ಬಲಿಷ್ಠ ಬರ್ತಾ ಇದ್ದಾರೆ. ಈ ರೀತಿಯ ಒಂದು ವಿಚಾರ ತರುವಂತಲ್ಲಿ ಈಗ ಅದಲ್ಲ. ಈಗ ದ್ವೇಷದ ರಾಜ್ಯಕ್ಕೆ ಓಟು ಬರೋ ನೋಡುವ. ಈಗ ಟೈಮ್ ಏನಿದೆ? ಕಳೆದ 6 ತಿಂಗಳಿಂದ ದೇಶ ಅಲ್ಲೋಲ ಕಲ್ಲೋಲಗೆ. ಈ ದ್ವೇಷದ ರಾಜ್ಯಕ್ಕೆ ಯಾಕೆ? ಪ್ರಿಯಾಂಕಾ ಗಾಂಧಿ ಅವರ ತಂದೆಯನ್ನು ಭಯೋತ್ಪಾದಕರು ಕೊಂದರು, ಪ್ರಿಯಾಂಕಾ ಗಾಂಧಿಯ ಅಜ್ಜಿಯನ್ನು ಭಯೋತ್ಪಾದಕರು ಕೊಂದರು, ದೇಶ ಪ್ರಧಾನಮಂತ್ರಿ ಆಗಿದ್ದುಕೊಂಡು. ಇವರಿಗೂ ಕೂಡ ಕುಟುಂಬಕ್ಕೆ, ಸೋನಿಯಾ ಗಾಂಧಿಗೆ ಮತ್ತು ಇವ್ರಿಗೆ ಥ್ರೆಟ್ ಇದೆ ಅಂತೇಳಿ ಅವತ್ತು ವಾಜಪೇಯಿ ಸರ್ಕಾರ ಇದ್ದವೆ ಅವರಿಗೆ SPG ಸೆಕ್ಯೂರಿಟಿ ಮತ್ತು ಮನೆಗಳು ಇದಾಯಿತು. ಸರಿ, ಈಗ ಇವರು ಟೆಕ್ನಿಕಲ್ ನೋಟಿಸ್ ಇಶ್ಯೂ ಮಾಡಿದ್ದೇನೆ ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ ಟೆಕ್ನಿಕಲಿ. ಮತ್ತು ಅವ್ರು ಹೇಳಬೇಕಲ್ಲ, ಇದು ಒಬ್ಬರಿಗೊಂದೊಂದು ಕಾನೂನಲ್ಲ. ದೆಹಲಿಯಲ್ಲಿ ಈ ರೀತಿ ಮನೆ ಪಡ್ಕೊಂಡಂಥವ್ರು ಎಷ್ಟು VIP ಗಳಿದ್ದಾರೆ? ಅವರೊಬ್ಬರ ಎಷ್ಟು ಜನ ಇದ್ದಾರೆ? ಬೇರೆ ಬೇರೆ ಸಂಸ್ಥೆಗಳ ಮುಖ್ಯಸ್ಥರಿಗೆ ಇವರು ಮನೆ ಕೊಡಲಿಲ್ವಾ? ಎಲ್ಲರಿಗೂ ಒಂದೇ ಕಾನೂನು, ಒಂದು ದೇಶದ ಜನತೆಗೆ ಬಹಿರಂಗಪಡಿಸಲಿ. ದೆಹಲಿಯಲ್ಲಿ ಇಷ್ಟು ಜನ ಈ ರೀತಿಯ ಪಡ್ಕೊಂಡಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನಾವು ಒಂದೇ ಸಿಸ್ಟಮ್ ಮಾಡಿ ಒಮ್ಮೆಲೆ ಅದನ್ನು ನಾವು ಸಿಸ್ಟಮ್ ಸೆಟ್ರೈಟ್ ಮಾಡ್ತೇವೆ ಅಂತ ಹೇಳಿ, ಅಧಿಕಾರ ಇದೆ ಅಂತ ಹೇಳಿ ದ್ವೇಷದ ರಾಜ್ಯಕ್ಕೆ ಮಾಡಿಕೊಂಡ್ರೆ ಈ ದೇಶದ ಜನತೆ ಖಂಡಿತವಾಗಿ ಇವತ್ತು ಸಹಿಸುವುದಿಲ್ಲ. ಈಗ ಈ ದ್ವೇಷದ ರಾಜ್ಯಕ್ಕೆ ಮುಖ್ಯ ಅಲ್ಲ. ಇನ್ನು ಬಳ್ಳಾರಿಯಲ್ಲಿ ಸೋಂಕಿತರ ಅಮಾನವೀಯ ಅಂತ್ಯ ಸಂಸ್ಕಾರ ವಿಚಾರವಾಗಿ ಮಾತನಾಡಿದ ಖಾದರ್, ಅಮಾನವೀಯವಾಗಿ ಅಂತ್ಯ ಸಂಸ್ಕಾರ ಮಾಡಿದ ಅಧಿಕಾರಿಗಳ ಮೇಲೆ ಈವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಆರೋಗ್ಯ ಸಚಿವರ ಜಿಲ್ಲೆ ಅಂತ ರಿಯಾಯಿತಿ ಕೊಡಲಾಗಿದೆಯಾ? ಪ್ರಕರಣದ ಕುರಿತು ರಾಜ್ಯ ಮಟ್ಟದ ತನಿಖೆಯಾಗಬೇಕು. ಮುಂದಿನ ದಿನದಲ್ಲಿ ಸಾವಿನ ಸಂಖ್ಯೆಯೂ ಹೆಚ್ಚಾಗಬಹುದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಆಂಬ್ಯುಲೆನ್ಸ್ ಸೇವೆ ಕೂಡ ಇಲ್ಲ. ಸರಿಯಾದ ಅಂತ್ಯಕ್ರಿಯೆ ಮಾಡಲು ಸರ್ಕಾರ ಸ್ಥಳ ಗುರುತಿಸಬೇಕು ಅಂತ ಮಂಗಳೂರಿನಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಆಗ್ರಹಿಸಿದರು. ಬೆಳ್ಳಾರಿಯಲ್ಲಿ ಒಂದು ಮಾನವೀಯತೆ ಇಲ್ಲದೆ ಇವತ್ತು ನಮ್ಮ ರಾಜ್ಯದ ಜನತೆಯ ಶವ ಸಂಸ್ಕಾರ ಇವತ್ತು ಮಾಡುವಂಥದ್ದು. ಅದು ಹಿಂದೂಗಳಿರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಯಾರೇ ಇರಲಿ, ಮನುಷ್ಯರೇ. ಡಿಗ್ನಿಟಿ ಆಫ್ ಡೆತ್ ಬೇಕಲ್ಲ.
ಗೌರವಯುತವಾದ ಸಾವು ಇವತ್ತು ನಮಗೆ ಬೇಕಾ ಬೇಡವಾ ಈ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ? 4 ದಿವಸ ಆಯಿತು ಇದರಲ್ಲಿ ಏನದು ಒಂದು ಅಲ್ಲಿ ಕ್ರಮ ಇವತ್ತು ಆಗಿದೆ ಯಾರಾದ್ರ ಮೇಲೆ? ಏನೋ ಸಿಸ್ಟಮ್ ಮಾಡಿದಾರಾ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇವತ್ತು ಮೆಚ್ಚಬೇಕು ಜಿಲ್ಲಾಡಳಿತ. ಯಾರೋ ತೀರಿ ಹೋದರೆ ಕರೆಕ್ಟಾಗಿ ಅದನ್ನು ಪ್ಯಾಕ್ ಮಾಡಿ ಅದನ್ನು 4 ಜನ PP ಕಿಟ್ ಹಾಕಿ ಸ್ಪ್ರೇಯರ್ ಮಾಡಿ ಫ್ರೀ ಆ್ಯಂಬುಲೆನ್ಸ್ ಕೊಟ್ಟು 2 ಆ್ಯಂಬುಲೆನ್ಸ್, ಒಂದು ಆ್ಯಂಬುಲೆನ್ಸಲ್ಲಿ ಡೆಡ್ ಬಾಡಿ, ಇನ್ನೊಂದು ಆ್ಯಂಬುಲೆನ್ಸಲ್ಲಿ ನಮ್ಮ ಅವರು 4 ಜನ ಯಾಕೆ ಸ್ಪ್ರೇಯರ್ ಮತ್ತು ಇದೆಲ್ಲ ತಂದು ಸಿಂಪಡಿಸಿ ಎಷ್ಟು ಗೌರವಪೂರ್ವಕವಾಗಿ ಅದನ್ನು ಅವರು ಅದಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ. ಅದೇ ಯಾಕೆ ಬೆಳ್ಳಾರಿಯಲ್ಲಿ ಇಲ್ಲ? ಆರೋಗ್ಯ ಸಚಿವರ ಜಿಲ್ಲೆ ಅಂತೇಳಿ ಅಲ್ಲಿ ಕನ್ಸಿಡರೇಷನ. ನಾಳೆ ಈ ರೀತಿ ಆದರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಆಗುವುದಿಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದಕ್ಕಾಗಿ ರಾಜ್ಯ ಸರ್ಕಾರ ಒಂದು ಸಿಸ್ಟಮ್ ಮಾಡಿಸ್ಬೇಕು, ಈ ರೀತಿಯೇ ಆಗಬೇಕಂತೇಳಿ. ಅದರ ಬಗ್ಗೆ ರಾಜ್ಯ ಮಟ್ಟ ತನಿಖೆ ಆಗಬೇಕು. ನಮಗೆ ಎನಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಕರ್ನಾಟಕ ಮತ್ತು ಭಾರತ ದೇಶ ಈ ರೀತಿ ಬಾಡಿಗೆ ಎಳೆದುಕೊಂಡು ಹೋಗಿ ಒಂದು ಗುಂಡಿಗಾಗಿ ಅದು ಬುಲ್ಡೋಸಲ್ಲಿ ಮುಚ್ತಾರೆ ಅಂತ ಹೇಳಿದರೆ ಯಾವ ವಿಚಾರದ ನಾವು ಇದ್ದೀವಿ? ಇದನ್ನು ಯಾಕೆ ನೋಡಲಿಕ್ಕೆ ಇವತ್ತು ಆಗುವುದಿಲ್ಲ? ಯಾರೇ ತೀರಿಯೋದ್ರೂ ಕೂಡ ಅವ್ರಿಗೆ ಡಿಗ್ನಿಟಿ ಆಫ್ ಲೈಫ್ ಬೇಕು. ಅವ್ರಿಗೆ ಧಾರ್ಮಿಕ ವಿಧಿವಿಧಾನ ಮುಖಾಂತರ ಅವರು ಅಂತ್ಯಕ್ರಿಯೆ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿ ಸಿಸ್ಟಮ್ಯಾಟಿಕ್ ಆಗಿ.